ಚೂರ್ಣಗಡ್ಡೆ ಪೋಡಿ ಮಾಡಿದ್ದು ಹೇಗೆ ಅಂತ ತಿಳಿಸ್ತೇನೆ. ಈಗ ನಾನು ಚೂರ್ಣಗಡ್ಡೆ ಈ ಥರ ಕೊಯ್ದಿದ್ದೇನೆ. ಈ ಥರ ಸ್ವಲ್ಪ ದಪ್ಪ ಮಾಡಿ ಕೊಯ್ಯಬೇಕು. ಈಗ ಒಂದು 5 ನಿಮಿಷ ಬೇಯಿಸ್ತೇನೆ. ಯಾಕೆ ಬೇಯಿಸೋದು ಯಾಕೆ ಹೇಳಿದರೆ, ಬೇಯಿಸಿದರೆ ಒಳ್ಳೆಯದಾಗ್ತದೆ. ಮುಚ್ಚಳ ಮುಚ್ಚಿ 5 ನಿಮಿಷ ಹಬೆಯಲ್ಲಿ ಬೇಯಿಸ್ತೇನೆ. ಸುವರ್ಣಗಡ್ಡೆಯನ್ನು ನಾನು ಈ ಥರ ಕೊಯ್ದು ಒಂದು 5 ನಿಮಿಷ ಹಬೆಯಲ್ಲಿ ಬೇಯಿಸಿದ್ದೇನೆ. ಈಗ ಅದಕ್ಕೆ ಅಕ್ಕಿ ಹಿಟ್ಟು, ಉಪ್ಪು, ಅರಸಿನ, ಮೆಣಸು, ಹೀಂಗು ಹಾಕಿ ಪೇಸ್ಟ್ ಮಾಡಿ ಅದಕ್ಕೆ ಸಾರಿಸಿಟ್ಟು ತವಾ ಫ್ರೈ ಮಾಡ್ತೇನೆ. ಇದಕ್ಕೆ ಈಗ ಮಸಾಲೆ ಸಾರಿಸಿ ಇಡ್ತೇನೆ. ಒಂದು 10 ನಿಮಿಷ ಆದ ನಂತರ ತವಾ ಫ್ರೈ ಮಾಡ್ತೇನೆ. ಇದರಲ್ಲಿ ಎಣ್ಣೆ ಹಾಕಿದ್ದೇನೆ. ಒಂದೊಂದೇ ಪೋಡಿ ಇದರ ಮೇಲೆ ಇಡುತ್ತೇನೆ. ಈಗ ಮಚ್ಚಿ ಹಾಕ್ತೇನೆ. ಈಗ ಸುರ್ಣ ಪೋಡಿ ರೆಡಿಯಾಗಿದೆ. ಭಾರಿ ರುಚಿ ಆಗ್ತದೆ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.